ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್. ಹಾಕೊಂಡು ಬೆಲ್ಲವನ್ನು ಆ್ಯಡ್ ಮಾಡ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ನಾನು ನೀರನ್ನು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಹಾಕ್ಕೊಳ್ತೇನೆ. ಗಂಟಿಲ್ಲದಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಈನೋ ಪೌಡರ್, ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಕು. ಮಿಕ್ಸ್ ಆಗಿದೆ. ಈಗ ಪಡ್ಡು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಡ್ತೇನೆ. ಪ್ಯಾನ್ ಬಿಸಿಯಾಗಿದೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು, ಸಿಹಿ ಪಡ್ಡು ಅಂತ ಹೇಳಿದ ಮೇಲೆ ತುಪ್ಪ ಬೇಕೇ ಬೇಕಲ್ಲ. ಪಡ್ಡು ಬ್ಯಾಟರನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ವೇರಿಯೇಷನ್ಸ್ ಅನ್ನು ಮಾಡ್ಕೊಳ್ಬಹುದು. ಅಂದರೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬಹುದು, ಅಲ್ಲದೆ ತೆಂಗಿನಕಾಯಿಯನ್ನು ಸಹ ಹಾಕ್ಕೊಳ್ಬಹುದು. ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಕುಕ್ ಮಾಡುವ. ನಂತರ ತಿರುವಿ ಹಾಕಿದರೆ ಆಯಿತು.
ಯಾವಾಗಲೂ ಇಡ್ಲಿ ದೋಸೆ ತಿಂದು ಬೋರ್ ಆಗಿರ್ತದೆ, ಆಗ ಇದನ್ನು ಮಾಡ್ಕೊಳ್ಬಹುದು. ತಿರುವಿ ಹಾಕ್ಕೊಳ್ಳುವ. ಒಂದು ಬದಿಯು ಹೊಂಬಣ್ಣಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಜೋನಿ ಬೆಲ್ಲ ಹಾಕಿದ್ರಿಂದ ಘಮ ಅಂತಿದೆ. ಜೋನಿ ಬೆಲ್ಲದ ಫ್ಲೇವರ್ ತುಂಬಾನೇ ಚೆನ್ನಾಗಿರ್ತದೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬಹುದು, ಆಪ್ಷನಲ್. ಕಾದಿದೆ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಎಷ್ಟು ಕ್ವಿಕ್ಕಾಗಿ ಪಡ್ಡು ರೆಡಿಯಾಗಿದೆ ನೋಡಿ. ಕೇವಲ 5 ರಿಂದ 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಬಿಸಿ ಬಿಸಿ ಗೋಧಿ ಹಿಟ್ಟಿನ ಪಡ್ಡು ರೆಡಿ ಆಗಿದೆ ನೋಡಿ, ಟೇಸ್ಟ್ ಮಾಡಿ. ಡಿಫ್ರೆಂಟ್ ಆಗಿರುವಂತ ಒಂದು ಗೋಧಿ ಹಿಟ್ಟಿನಿಂದ ಪಡ್ಡುವನ್ನು ಮಾಡಿ ತೋರಿಸಿದೀರಾ ಇವತ್ತು. ನಿಜವಾಗ್ಲೂ ತುಂಬಾನೇ ಈಸಿ ಇದೆ. ಅಂದ್ರೆ ಸ್ಕೂಲಿಗೆ ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ಗಡಿಬಿಡಿಯಲ್ಲಿ ನಾವು ಟಿಫಿನಿಗೆ ಇದನ್ನು ಈಸಿಯಲ್ಲಿ ಮಾಡಿ ಕೊಡ್ಬೋದು. ಸ್ವಲ್ಪ ಹೇಳುವಾಗ ಲೇಟ್ ಆದ್ರೂ ಖಂಡಿತ ಟೆನ್ಷನ್ ಇಲ್ಲ. ಹೌದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಗೋಧಿ ಹಿಟ್ಟಿನಿಂದ ಸುಲಭವಾಗಿರುವಂತಹ ಪಡ್ಡುವನ್ನ ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದಾರೆ. ಸೊ ನೋಡುವಾಗ ಎಲ್ಲಿಯಾದ್ರೂ ಮಿಸ್ ಆಗಿದ್ರೆ ಏನಾದ್ರೂ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. 1 ಬೌಲ್ನಷ್ಟು ಗೋಧಿ ಹಿಟ್ಟು, ಕಾಯಿಸ್ಕೊಳ್ಳಿಕ್ಕೆ ತುಪ್ಪ, ಜೋನಿ ಬೆಲ್ಲವನ್ನು ತಗೊಂಡಿದ್ದೇನೆ. ಜೋನಿ ಬೆಲ್ಲ ಇಲ್ಲದವರು ಬೆಲ್ಲವನ್ನು ಸ್ವಲ್ಪ ನೀರು ಮಾಡಿಕೊಂಡು ಅದರ ಸಿರಪ್ಪನ್ನು ಹಾಕ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈನೋ ಪೌಡರ್. ಮೊದಲಿಗೆ ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಬೆಲ್ಲವನ್ನು ಆ್ಯಡ್ ಮಾಡ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ನಾನು ನೀರನ್ನು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಹಾಕ್ಕೊಳ್ತೇನೆ. ಗಂಟಿಲ್ಲದಂತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಈನೋ ಪೌಡರ್.
ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು. ಮಿಕ್ಸ್ ಆಗಿದೆ. ಈಗ ಪಡ್ಡು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಡ್ತೇನೆ. ಪ್ಯಾನ್ ಬಿಸಿಯಾಗಿದೆ. ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು, ಸಿಹಿ ಪಡ್ಡು ಅಂತ ಹೇಳಿದ ಮೇಲೆ ತುಪ್ಪ ಬೇಕೇ ಬೇಕಲ್ಲ. ಪಡ್ಡು ಬ್ಯಾಟರನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ವೇರಿಯೇಷನ್ಸನ್ನು ಮಾಡ್ಕೊಳ್ಬಹುದು. ಅಂದರೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬಹುದು, ಅಲ್ಲದೆ ತೆಂಗಿನಕಾಯಿಯನ್ನು ಸಹ ಹಾಕ್ಕೊಳ್ಬಹುದು. ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಕುಕ್ ಮಾಡುವ. ನಂತರ ತಿರುವಿ ಹಾಕಿದರೆ ಆಯಿತು. ಯಾವಾಗಲೂ ಇಡ್ಲಿ ದೋಸೆ ತಿಂದು ಬೋರ್ ಆಗಿರ್ತದೆ, ಆಗ ಇದನ್ನು ಮಾಡ್ಕೊಳ್ಬಹುದು. ತಿರುವಿ ಹಾಕ್ಕೊಳ್ಳುವ. ಒಂದು ಬದಿಯು ಹೊಂಬಣ್ಣಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಜೋನಿ ಬೆಲ್ಲ ಹಾಕಿದ್ರಿಂದ ಘಮ ಘಮ ಅಂತಿದೆ. ಜೋನಿ ಬೆಲ್ಲದ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬಹುದು, ಆಪ್ಷನಲ್. ನೋಡಿ ಕಾದಿದೆ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಎಷ್ಟು ಕ್ವಿಕ್ಕಾಗಿ ಪಡ್ಡು ರೆಡಿಯಾಗಿದೆ ನೋಡಿ. ಕೇವಲ 5ರಿಂದ 10 ನಿಮಿಷದಲ್ಲಿ ರೆಡಿ ಆಗ್ತದೆ. ವೀಕ್ಷಕರೇ, ಇವಾಗ ಈ ಗೋಧಿ ಹಿಟ್ಟಿನ ಪಡ್ಡು ನನ್ನ ಕೈಯಲ್ಲಿದೆ. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ ಹೇಳಿ. ಬಿಸಿ ಇರಬೇಕಲ್ಲ ಸ್ವಲ್ಪ. ತುಂಬಾನೇ ಟೇಸ್ಟ್ ಇದೆ. ಅಂದ್ರೆ ಒಂಥರ ಡಿಫ್ರೆಂಟ್. ನಾವು ನಾರ್ಮಲ್ ಆಗಿದ್ದು ಮಾಡ್ತೇವಲ್ವಾ, ಆ ರೀತಿ ಇಲ್ಲ. ಇಜ್ಜಿ ಕೂಡ ಮತ್ತೆ ಗೋಧಿ ಹಿಟ್ಟು ನೀವು ಹಾಕಿದ್ದೀರಲ್ಲ, ಸೊ ಮತ್ತೆ ಜೋನಿ ಬೆಲ್ಲ ಹಾಕಿದ ಫ್ಲೇವರ್ ಅಂತೂ ತುಂಬಾನೇ ಟೇಸ್ಟ್ ಕೊಡ್ತದೆ. ಸೊ ವೀಕ್ಷಕರೇ, ನಿಜವಾಗ್ಲೂ ತುಂಬಾನೇ ಟೇಸ್ಟ್ ಇದೆ ಮತ್ತೆ ಸಾಫ್ಟ್ ಕೂಡ ಆಗಿದೆ. ಯಾಕೆಂದ್ರೆ ನಾವು ಮುಂಚಿನ ದಿನ ನೀವು ಹೇಳಿದ ಕರೆಂಟ್ ಇರುವುದಿಲ್ಲ, ತುಂಬಾ ಕಷ್ಟಪಟ್ಟು ಮಾಡ್ತೇವೆ. ಬಟ್ ಇದು
ತುಂಬಾ ಈಸಿಯಲ್ಲಿ ಮಾಡಿ ತೋರಿಸಿದ್ದಾರೆ ನಮಗೆ. ತುಂಬಾನೇ ಟೇಸ್ಟ್ ಇದೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಎಸ್ ಅಶ್ವಿನಿ ಮೇಡಮ್, ಇಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಸುಲಭವಾಗಿರುವಂತಹ ಒಂದು ಗೋಧಿ ಹಿಟ್ಟಿಂದ ಪಡ್ಡುವನ್ನು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿದ್ದಾರೆ, ನಮ್ಮ ವೀಕ್ಷಕರಿಗೆ ನೀವು. ಸೊ ತುಂಬಾನೇ ಥ್ಯಾಂಕ್ಸ್ ಮೇಡಮ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ಸುಲಭವಾಗಿರುವಂತಹ ಗೋಧಿ ಹಿಟ್ಟಿನಿಂದ ಒಂದು ಪಡ್ಡುವನ್ನು ಹೇಳಿಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಈಸಿಯಲ್ಲಿ ಪಟಪಟ ಆಗಿ ನೀವು ಟಿಫಿನ್ಗೆ ಮಾಡಿಕೊಡ್ಬೋದು. ಸೊ ಇಂತಹ ಒಂದು ರೆಸಿಪಿಯನ್ನು ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಎಪಿಸೋಡಲ್ಲಿ ನಾನು ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದೇ ಬರ್ತೇವೆ. ಸೊ ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.